ನಮಸ್ತೆ ವೀಕ್ಷಕರೇ, ನಾವು ಇವತ್ತು ನಿಂತಿರುವಂತಹ ಜಾಗ ಹಿರೇಬಂಡಾಡಿ ಗ್ರಾಮದ ಬೊಲ್ಮುಡ ಮಜಿಕುಡೇಲು. ಈ ಜಾಗದಲ್ಲಿ ಹಲವು ಕೃಷಿಗಳಿಗೆ ಹಾನಿಯಾಗಿರುವಂಥದ್ದು. ಒಂದು ಮನೆಯಲ್ಲಿ ಸಂಪೂರ್ಣ ಒಂದು 500-600 ಕಂಗು ಮರಗಳೆಲ್ಲ ಬಿದ್ದಿವೆ. ನೀವು ದೃಶ್ಯದಲ್ಲಿ ಈಗ ನೋಡ್ತಾ ಇದ್ದೀರಾ ನೋಡಿ, ತುಂಬಾ ಕೃಷಿಗಳಿಗೆ ಹಾನಿಯಾಗಿದೆ. ನಿನ್ನೆ 2 ದಿವಸದಲ್ಲಿ ಸುರಿದಂತಹ ಭಾರಿ ಮಳೆಗೆ ಸಂಪೂರ್ಣ ಹಾನಿಯಾಗಿದೆ. ನೀವು ನೋಡ್ತಾ ಇದ್ದೀರಾ, ಅಡಿಕೆ ಮರ, ಅದೇ ರೀತಿ ತೆಂಗಿನ ಮರ, ಹಲವು ಕೃಷಿಗಳಿಗೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇದು ಹಿರೇಬಂಡಾಡಿ ಗ್ರಾಮದಲ್ಲಿ ಹಲವು ಮನೆಗಳಿಗೆ ಹಾನಿಯಾಗಿರುವಂಥದ್ದು. ಮನೆಗಳಿಗೆ ಮತ್ತು ಗುಡ್ಡ ಕುಸಿತ, ಅದೇ ರೀತಿ ಹಲವು ಪ್ರಕೃತಿ ವಿಕೋಪಗಳು ನಡೆದಿರುವಂಥದ್ದು. ದಕ್ಷಿಣ ಕನ್ನಡಾದ್ಯಂತ ಸುರಿದಂತಹ ಭಾರೀ ಮಳೆಗೆ ಪುತ್ತೂರು ತಾಲೂಕು ಹಿರೇಬಂಡಾಡಿ ಗ್ರಾಮದಲ್ಲಿ ಕೂಡ ಹಲವು ಕೃಷಿಗಳಿಗೆ ಹಾನಿಯಾಗಿರುವಂಥದ್ದು. ಇದೀಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈ ಮರ ಆ ಕಡೆ ಬಿದ್ದಿರುವಂಥದ್ದು, ಬೇರೆ ಮರಗಳ ಮೇಲೆ, ಅಡಿಕೆ ಮರಗಳ ಮೇಲೆ ಈ ಮರ ಬಿದ್ದಿರುವಂಥದ್ದು. ಇದು ನೋಡಿ, ಬೇರು ಅಡಿಯಿಂದ ಸಮೇತ ಫುಲ್ಲು ಕಿತ್ತು, ಅಡಿಯಿಂದ ಸಂಪೂರ್ಣವಾಗಿ ಬೇರುಗಳನ್ನೆಲ್ಲ ಎಳ್ಕೊಂಡು ಹೋಗುವಂಥದ್ದು, ಎಲ್ಲ ಹೋಗಿ ಅವರ ಸಂಪೂರ್ಣ ತೋಟಗಳಿಗೆ ಬಿದ್ದು ಸಂಪೂರ್ಣ ಹಾನಿಯಾಗಿರುವಂಥದ್ದು ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು. ഇവിടെ కొంచెం పదిరాడకు భారీ మళ్ళీ గాలి వస్తుంది. 1,000 కంగದ అందాజు పోతున్నాయి ఇంకా మూజి బాధ ముక్కో ఇంకా 2 మూజి పాలు తగులు ఉంటావు. కరెంటుದ ಕಂಬಲ పోతున్నాయి, 5 ಕಂಬ పోతున్నాయి. ತಾಯ್ತಾನ ಪರಿಹಾರ ಮನ್ಪಡತ್ತೆ ఇంకా లేదు. ಬಚ್ಚಿರದ ಉಂಟಲ್ಲ పోతుంది అంతే. ఇంకా ಕೃಷಿದಾಗಲು ಬೇತೆದಾಲ ಉತ್ಪತ್ತಿಲ್ಲ ಜಿಂಕಲಿಡ ಕೃಷಿ ಕೂಡ ಮಸ್ತ್ ನಷ್ಟ ಆಗ್ತದೆ. ಮಸ್ತ್ ನಷ್ಟ ಆತನ ಕೃಷಿಗೆ ಕೂಡ ದಾಯ್ತಾನ ಒಂದು ಪರಿಹಾರ ಮಂತ್ ಕುರುಡಾತ ಇಂಕಲೆ ಉಯ್ಯರ ಏರು ಪಂಚಾಯತಿದಾಗಲೂ ಕೂಡ ಬತ್ತೇರು ಇವಿ ಬತ್ತೇರೆ ಕಾಡು ಅದಕ್ಕೆ ನಿಗಲ್ ಬತ್ತನ ಕೇರಳ ಬತ್ತಿದ್ದೀರು ಮೆಂಬರ್ನಾಗ್ಲು ಕೂಡ ನೀವು ಬತ್ತು ಕೂತೀರು. ಸಂಜೆ ನೀತಿ ಬರ್ಪೇರಿಗೆ ಗಣೇಶ್ ಅಂತಿಲ್ಲ ನನ್ನ ಹೆಸರು, ಕೇದಾಗಿದ್ದೇನೆ ಮನೆ. ಇದು ನಿನ್ನೆ ಸುಮಾರು ಒಂದು ಮಧ್ಯಾಹ್ನ ಒಂದು 12:20 ಒಂದು ಗಾಳಿ ಬಂತು. ಗಾಳಿಗೆ ತುಂಬ ನಮ್ಮ ಕಂಗು, ತೆಂಗು, ಸಾಧಾರಣ ಒಂದು ಕಂಗು ಒಂದು 400-500 ಹತ್ತಿರ ಒಂದು 500ಕ್ಕಿಂತ ಮೇಲೆ ಹೋಗಿದೆ. ಹಾಗೆ ತೆಂಗು ಒಂದು 10-15 ತೆಂಗು ಹೋಗಿದೆ, ಮರಗಳು ಹೋಗಿದೆ, ಮನೆಗೆಲ್ಲ ಹಾನಿಯಾಗಿದೆ. ಇಲ್ಲಿ ಸುಂಟ್ರ ಗಾಳಿ ಬಂದಂಗೆ ಬಂದಿದೆ. ಮತ್ತು ಮರಗಳೆಲ್ಲ ಬಿದ್ದು ನಮ್ಮ ಒಂದು ಸೈಡ್ನ ಅಡಿಕೆ ತೋಟ ಎಲ್ಲ ಹೋಗಿದೆ. ಮತ್ತು ಬಾಳೆಗೊನೆ, ವೀಳ್ಯದೆಲೆತ್ತು ಅದೆಲ್ಲ ಹೋಗಿದೆ. ತುಂಬ ಅಪಾರ ನಷ್ಟ ಆಗಿದೆ. ಸಂಬಂಧಪಟ್ಟ ಇಲಾಖೆಯವರು ಬಂದು ಸೂಕ್ತ ಪರಿಹಾರವನ್ನು ಕೊಡಬೇಕು ನಮಗೆ. ನಾವು ಅಡಿಕೆಯನ್ನು ನಂಬಿದ್ದೆವು. ಅಡಿಕೆ ಈ ಥರ ಹೋದರೆ ನಮಗೆ ತುಂಬ ಕಷ್ಟ ಆಗ್ತದೆ. ಇದು ಮಳೆಗಾಲದಲ್ಲಿ ಸ್ಟಾರ್ಟಿಂಗ್ ಈ ಥರ ಆದರೆ ಇನ್ನು ಮುಂದೆ ಬರೋ ಮಳೆಗೆ ಯಾವ ಥರ ಆಗ್ಬೋದು ಅಂತ ನಮಗೆ ತುಂಬ ಭಯ ಆಗಿದೆ. ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಸಿಬ್ಬಂದಿ ಇಲ್ಲಿ ಬಂದು ವೀಕ್ಷಣೆ ಮಾಡಿ ಏನು ಪರಿಹಾರ ಬೇಕೋ ಅದನ್ನು ನಮಗೆ ಒದಗಿಸಿಕೊಡ್ಬೇಕಂತೇಳಿ ನಾವು ಎಲ್ಲರ ಪರವಾಗಿ ಕೇಳ್ಕೊಳ್ತೀವಿ. ಅಡಿಕೆ ಮರ ಹೋಗಿದೆ, ಕಂಗು ಹೋಗಿದೆ, ಇದು ತೆಂಗು ಹೋಗಿದೆ, ಕರೆಂಟ್ ಕಂಬ ಒಂದು 5-6 ಕರೆಂಟ್ ಕಂಬ ಹೋಗಿದೆ. ನಿನ್ನೆಯಿಂದ ನೀರಿಲ್ಲ, ನಮಗೆ ಕುಡಿಲಿಕ್ಕೆ ನೀರಿಲ್ಲ. ನಮ್ಮ ಜೊತೆ ರುಕ್ಮಿಣಿ ಅವರಿದ್ದಾರೆ. ನಿನ್ನೆ ಸುರಿದಂತಹ ಭಾರೀ ಮಳೆಯಲ್ಲಿ ಅವರ ಮನೆಯಲ್ಲಿ ಕೂಡ ಹಾನಿಯಾಗಿದೆ. ಯಾವ ರೀತಿ ಹಾನಿಯಾಗಿದೆ, ಎಷ್ಟೊತ್ತಿಗೆ ಅಂತ ಕೇಳುವವರ ಹತ್ರ. ಇದು 12 ಕಾಲಕ್ಕೆ ಮಳೆ ಬಂದು ಭಯಂಕರ ಹಾನಿಯಾಗಿದೆ. ಇದಕ್ಕೆಂತಾದರೂ ನೀವೊಂದು ಪರಿಹಾರವನ್ನು ಮಾಡಿಕೊಡಬೇಕು. ಎಂತ ನಮಗೆ ಕೂತೊಳ್ಳಿಕ್ಕೆ ಮನೆ ಇಲ್ಲದಾಗೆ ಆಗಿದೆ. ಮರದಡಿಯಲ್ಲಿ ಕೂತ್ರೆ ಮರದಡಿಗೆ ಹೋಗಿ ಕೂತೊಳ್ಳಿಕ್ಕೆ ಆಗೋದಿಲ್ಲ. ಎಂತ ಮಾಡೋದು, ನೀವೆಂತಾದರೂ ಪರಿಹಾರ ಕೊಡಲೇಬೇಕು. ಎಷ್ಟು ಅಡಿಕೆ ಸಾಧಾರಣ ಒಂದು 500-600 ಅಂದಾಜು ಹೋಗಿರ್ಬೋದು. ಅಂದರೆ ತೋಟಕ್ಕೆ ಹೋಗ್ಲಿಕ್ಕೆ ದಾರಿಯಲ್ಲಿ ನೋಡಲಿಕ್ಕೆ ಹೋಗಲಿಕ್ಕೆ 600 ಜಾಸ್ತಿ ಇಲ್ಲದೆ ಕಡಿಮೆ ಏನಿಲ್ಲ. ತೆಂಗಿನ ಮರ, ಹಲಸಿನ ಮರಗಳಾದ ಮರಗಳೆಲ್ಲ ಹೋಗಿದೆ. ತೋಟದಲ್ಲಿದ್ದ ಎಲ್ಲ ಉತ್ಪತ್ತಿಗಳೆಲ್ಲ ನಾಶವಾಗಿದೆ. ಎಂತಾದರೂ ಪರಿಹಾರ ಕೊಡಲೇಬೇಕು ನೀವು. ಮನೆ ಕೂತೊಳ್ಳಿಕ್ಕೆ ಮನೆ ಇಲ್ಲ. ಮನೆಗೆ ಗಾಳಿ ಬರುವಾಗ, ಇನ್ನು ಗಾಳಿ ಬರುವಾಗ ಬಿದ್ದರೆ ನಾವು ಎಂತ ಮಾಡಬೇಕು? ನಮಗೆ ಎಂತಾದರೂ ಒಂದು ಪರಿಹಾರ ಮಾಡಿಕೊಡಲೇಬೇಕು. ಹಂಚಿಗೆಲ್ಲ ಬಿದ್ದಿದೆ. ಮನೆಯೊಳಗೆಲ್ಲ ನೀರಿನ ಮೇಲೆ ನಾವೀಗ ಕೂತೊಳ್ತಾ ಇದ್ದೇವೆ. ಎಲ್ಲರೂ ಬಂದೊಂದು ಟಾರ್ಪಲನ್ನು ಅದರ ಮೇಲೆ ಹಾಕಿಕೊಟ್ರು, ಒಂದು ಕೂತೊಳ್ಳಿಕ್ಕೆ ಆದರೆ ಸಹ. ಹಾಗೆ ಈ ಸಲ ಸುರಿದಂತಹ 2-3 ದಿವಸದ ಮಳೆಗಳಲ್ಲಿ ಸಂಪೂರ್ಣ ಜಲಾವೃತಗೊಂಡಿರುವಂಥದ್ದು, ಹಲವು ಕಡೆ ಹಾನಿಯಾಗಿರುವಂಥದ್ದು, ಕೃಷಿ ನಷ್ಟವಾಗಿರುವಂಥದ್ದು ನೀವೆಲ್ಲ ಈಗ ನೋಡಿದ್ರಿ. ಹೀಗೆ ಹಲವು ದಿನ ಸುರಿಯುವಂತಹ ಈ ಮಳೆ ಕೃಷಿಗಳಿಗೆ ಹಾನಿ ಆಗದಿರಲಿ, ಕೃಷಿಕರಿಗೆ ನಷ್ಟವಾಗದಿರಲಿ ಅನ್ನೋದೇ ನಮ್ಮ ಆಶಯ. ರಾಜೇಶ್ MS ಶಿವಕುಮಾರ್ ಜೊತೆ ಅಶ್ವಥ್ ಶೆಟ್ಟಿ, ಸುದ್ದಿ ನ್ಯೂಸ್, ಹಿರೇಬಂಡಾಡಿ, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation.